ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸತತ 12ನೇ ಬಾರಿಗೆ 100% ಫಲಿತಾಂಶವನ್ನು ದಾಖಲಿಸಿದೆ. ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ 4 ಮಂದಿ ವಿದ್ಯಾರ್ಥಿಗಳು ಟಾಪ್ 10ರಲ್ಲಿ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದುಕೊಳ್ಳುವ ಮೂಲಕ ಕರಾವಳಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಆಳ್ವಾಸ್ನ ಪ್ರಕೃತಿ ಪ್ರಿಯ ಮತ್ತು ಸಮ್ಮೇದ ಮಹಾವೀರ ಅವರು ತಲಾ 622 ಅಂಕದೊಂದಿಗೆ ದ್ವಿತೀಯ ಸ್ಥಾನ, ಕಾವ್ಯ ಪಿ ಹಳ್ಳಿ ಮತ್ತು ಶ್ರಾವ್ಯ ತಲಾ 621 ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಸಾಕ್ಷಿ ರಾಜ್ ಕುಂಬಾರ್ ಹಾಗೂ ರಕ್ಷಿತಾ ದಾನಲಿಂಗ್ ತಲಾ 620 ಅಂಕವನ್ನು ಗಳಿಸಿದ್ದಾರೆ. ಇನ್ನು ಆಳ್ವಾಸ್ನ 160 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಆಂಗ್ಲ ಭಾಷೆಯಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿದ್ದಾರೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಮಾಹಿತಿ ನೀಡಿದರು. ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ 537 ವಿದ್ಯಾರ್ಥಿಗಳ ಪೈಕಿ 531 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು 99% ಫಲಿತಾಂಶ ದಾಖಲಾಗಿದೆ. ಆನಂದ ಪಾಟೀಲ್ ಮತ್ತು ರೇಷ್ಮಾ ಎಂ ಪೂಜಾರಿ ತಲಾ 620 ಅಂಕಗಳೊಂದಿಗೆ ಉತ್ತಮ ಸಾಧನೆ ಮಾಡಿದ್ದಾರೆ. ಉಚಿತ ದತ್ತು ಶಿಕ್ಷಣ ಯೋಜನೆಯಡಿ ಶಿಕ್ಷಣ ಪಡೆದ ಶ್ರೀನಿವಾಸ ಸುಡುಗಾಡು ಸಿದ್ದ 615 ಅಂಕಗಳನ್ನು ಪಡೆದರೆ, ಕಾವ್ಯ ಕುಡುಬಿ 612 ಅಂಕಗಳೊಂದಿಗೆ ಗಮನಾರ್ಹ ಸಾಧನೆ ಮಾಡಿದ್ದಾರೆ. 100 ಮಾರ್ಕ್ಸ್ಗಳನ್ನು ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಪಡೆದಿದ್ದಾರೆ. ಒಂದು ವಿದ್ಯಾಸಂಸ್ಥೆಯಲ್ಲಿ 182 ಪೇಪರ್, 100ಕ್ಕೆ 100. ಕಡಿಮೆ ಮಾರ್ಕ್ ಅಂತ ಹೇಳಿದ್ರೆ 68%. ಎಲ್ಲರೂ 68% ಮೇಲೆ ಫಸ್ಟ್ ಕ್ಲಾಸ್ನ ಮೇಲೆ ಪಾಸ್ ಆದ. 2 ವಿಭಾಗಗಳಲ್ಲಿ 91 ವಿದ್ಯಾರ್ಥಿಗಳು 600ಕ್ಕೂ ಮೇಲ್ಪಟ್ಟು ಅಂಕ ಗಳಿಸಿದ್ದಾರೆ. ವಿಷಯವಾರು ಪೇಪರ್ಸ್ಗಳ ಪೈಕಿ 365 ಪೇಪರ್ಗಳಲ್ಲಿ 100ಕ್ಕೆ 100 ಅಂಕ ಗಳಿಕೆಯ ಸಾಧನೆ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಯೊಂದರ ಗಮನಾರ್ಹ ಸಾಧನೆಯಾಗಿದೆ ಅಂತ ಡಾ ಮೋಹನ್ ಆಳ್ವಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾ ಅವಳು 622, ಸಮ್ಮದ್ ಮಹಾವೀರ್ ಅಂಜೆ 622, ಇದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ, ರಾಜ್ಯದಲ್ಲಿ ದ್ವಿತೀಯ ಸ್ಥಾನ. ಕಾವ್ಯ ಪಿ ಹಳ್ಳಿ ಮತ್ತು ಶ್ರಾವ್ಯ ಅವರು 621 ಮಾರ್ಕ್ ಬಂದು ರಾಜ್ಯಕ್ಕೆ ತೃತೀಯ ಸ್ಥಾನ. ಪ್ರೇಮಶ್ರೀ, ವಿಫೋರ್ ನ್ಯೂಸ್ 24/7 ಮೂಡುಬಿದ್ರೆ.